ಮೂಲಭೂತ ಸೌಕರ್ಯಗಳಲ್ಲಿ ಬಸ್ ತಂಗುದಾಣದ ಅವಶ್ಯಕತೆ ಒಂದಾಗಿದ್ದು, ಮುಂದಿನ ದಿನಗಳಲ್ಲಿ ನಗರಸಭಾ ವ್ಯಾಪ್ತಿಯ 8 ಕಡೆಗಳಲ್ಲಿ ಹೈಟೆಕ್ ಮಾದರಿಯ ಬಸ್ ತಂಗುದಾಣವನ್ನು ನಿರ್ಮಿಸಲಾಗುವುದೆಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ನಗರದ ಬೊಳುವಾರಿನಲ್ಲಿ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು, FM ರೇಡಿಯೋ, ಮೊಬೈಲ್ ಚಾರ್ಜ್ ಮಾಡುವ ವ್ಯವಸ್ಥೆ, ತ್ಯಾಜ್ಯ ಡ್ರೈ ಮಾಡುವ ಸಾಧನಗಳನ್ನು ಒಳಗೊಂಡಿರುವ ಹೈಟೆಕ್ ಮಾದರಿಯ ಬಸ್ ತಂಗುದಾಣವನ್ನು ಉದ್ಘಾಟಿಸಿ ಮಾತನಾಡಿದರು. ಬಸ್ ತಂಗುದಾಣ ಹೋಗುವ ಬರುವವರಿಗೆ ಒಂದು ಆಶ್ರಯ ತಾಣ ಆಗಬೇಕು. ಆಶ್ರಯ ತಾಣ ಆಗುವ ಜೊತೆಯಲ್ಲಿ ಅಲ್ಲಿ ಒಂದಷ್ಟು ಅವಶ್ಯಕತೆಗಳು, ಇವತ್ತು 1 ಗಂಟೆ ಬಸ್ಸಿಗೆ ಒಬ್ಬ ಕಾಯಬೇಕಿದ್ರೆ ಅವನಿಗೆ ಆ ಬಸ್ ತಂಗುದಾಣದಲ್ಲಿ ಕಾದಂಥ ಆ ನೋವು ಇರಬಾರ್ದು. ಅದಕ್ಕೆ ಬೇಕಾಗಿ ಅಲ್ಲಿ ಮುಸ್ಸಂಜೆ ಹೊತ್ತ, ಬೆಳಗಿನ ಹೊತ್ತ ಆ ಒಂದು FM ರೇಡಿಯೋ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ತಗೊಳ್ಳುವಂಥದ್ದು. ಮಾತಾಡೋದೇ ಕೂತ್ಕೊಳ್ತಾನೆ, ಮೊಬೈಲ್ ನೋಡಿಕೊಂಡು ಕೂತ್ಕೊಳ್ತಾನೆ, ಮೊಬೈಲ್ ಚಾರ್ಜ್ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಮೊಬೈಲ್ ಚಾರ್ಜಿಗೂ ಅಲ್ಲಿ ಒಂದು ವ್ಯವಸ್ಥೆ ಬೇಕು. ಇನ್ನು ಕುಡಿಯುವ ನೀರು, ಬಹುಶಃ ಬಾಯಾರಿಕೆ ಆಯಿತು, ಎಲ್ಲ ಹೋಟೆಲ್ಗೆ ಹೋಗಬೇಕು, ಇಲ್ಲ ಇಲ್ಲಿ ಆ ಕುಡಿಯುವ ನೀರಿನ ವ್ಯವಸ್ಥೆ. ಒಟ್ಟು ಆಚೆ ಈಚೆ ದೇಶದ ಪ್ರಧಾನಿಯವರು ಏನು ಮಾಡ್ತಾರೆ, ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲೇ ಕೂತಲ್ಲಿ ನೋಡುವಂಥದ್ದು. ಪುತ್ತೂರಿನ ಸುಂದರ ನಗರದಲ್ಲಿ ಏನೇನು ಮಳಿಗೆಗಳಿದೆ ಅಂತೇಳಿ ಆ ಬಸ್ ಸ್ಟ್ಯಾಂಡಲ್ಲಿ ನೋಡುವಂಥದ್ದು. ಈ ಎಲ್ಲ ವ್ಯವಸ್ಥೆಯನ್ನು ಒಂದೇ ಸೂರಿನಡಿಯಲ್ಲಿ ಇವತ್ತು ನಮ್ಮ ಪುತ್ತೂರು ನಗರಸಭೆ ಮಾಡಿದೆ. ಆ ಮುಖಾಂತರ ಜನರ ಭಾವನೆ ಏನಿದೆ, ಜನರ ಬೇಡಿಕೆ ಏನಿದೆ, ಇದಕ್ಕೆ ಸರಿಯಾಗಿ ಇವತ್ತು ಈ ಬಸ್ ತಂಗುದಾಣದ ಮುಖಾಂತರ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನೆಹರು ನಗರದಲ್ಲಿರುವ ವಿವೇಕಾನಂದ ಕಾನೂನು ಕಾಲೇಜು ಹಾಗೂ ಕೃಷ್ಣನಗರ ವೃತ್ತದ ಬಳಿ ತಲಾ 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಬಸ್ ತಂಗುದಾಣವನ್ನು ಉದ್ಘಾಟಿಸಿದರು. ನಗರಸಭೆಯ ಅಧ್ಯಕ್ಷ ಜೀವನ್ಧರ್ ಜೈನ್ ಅವರು ಮಾತನಾಡಿ, ಈಗಾಗಲೇ ನಗರಸಭೆ ವ್ಯಾಪ್ತಿಯಲ್ಲಿ 3 ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಮಾದರಿಯ ಹೈಟೆಕ್ ಬಸ್ ತಂಗುದಾಣ ನಿರ್ಮಾಣವಾಗಿದೆ. ಕೌಶಲ್ ಮೀಡಿಯಾ ವತಿಯಿಂದ ನಿರ್ಮಾಣವಾಗಿದ್ದು, ಮುಂದಿನ ದಿನಗಳಲ್ಲಿ ಇದರ ನಿರ್ವಹಣೆಯನ್ನ ಮಾಡಲಿದೆ ಎಂದು ಹೇಳಿದರು. ಉದ್ಘಾಟನೆ ಲೋಕಾರ್ಪಣೆ ಮಾಡಿದ್ದೇವೆ. ಇದರಲ್ಲಿ FM ರೇಡಿಯೋ ಮತ್ತು ಮೊಬೈಲ್ ಚಾರ್ಜರ್, ಹಸಿಕಸ ಮತ್ತು ಒಣಕಸ ಹಾಕುವಂಥ ಡಬ್ಬಿ, ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ, ಈ ರೀತಿಯ ವ್ಯವಸ್ಥೆಯನ್ನು ಹೊಂದಿಕೊಂಡು ಸಾರ್ವಜನಿಕರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡುವ ರೀತಿಯಲ್ಲಿ ನೂತನವಾಗಿ ಒಂದು ಬಸ್ ತಂಗುದಾಣವನ್ನು ಮಾಡಿದ್ದೇವೆ. ಈ ರೀತಿಯ ಒಂದು ಎಲ್ಲ ಕಡೆ ಸುಮಾರು ಶಾಸಕರು 7 ಕಡೆ ಬಸ್ ತಂಗುದಾಣವನ್ನು ಮಾಡುವ ಮುತುವರ್ಜಿಯನ್ನು ವಹಿಸಿ ಸುಮಾರು 5 ಲಕ್ಷ ಇದಕ್ಕೆ, ಉಳಿದ 2.5 ಲಕ್ಷದ ಸಮ 2.5 ಲಕ್ಷದಾಗಿ ಕೃಷ್ಣನಗರ ಮತ್ತು ಮಾಡಲಿಕ್ಕೆ ಕೊಟ್ಟದಕ್ಕೆ. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಗೌರಿ ಬನ್ನೂರು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶೆಣಿ, ನಗರಸಭೆಯ AWD ಅರುಣ್ ಕುಮಾರ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಾಮಚಂದ್ರ, ಶ್ವೇತಾ, ಕಿರಣ್, ಬೂತ್ ಅಧ್ಯಕ್ಷ ಜಯಕರ್ ಮೊದಲಾದವರು ಉಪಸ್ಥಿತರಿದ್ದರು.